ಧೀಮಂತ ಪ್ರಧಾನಿ ವಿಶ್ವನಾಯಕ ನರೇಂದ್ರ ಮೋದಿರಲಿನ ಈ ದೇಶಡು ಎಂಚ ಅಭಿವೃದ್ಧಿ ಮಲ್ಪಡು ಜನಸಾಮಾನ್ಯರಿಗೆ ಆ ರೀತಿ ನಮ್ಮ ಯೋಜನೆಯನ್ನು ಮುಟ್ಟಾಡು ಪಂಪುನ ರೀತಿಡು ಅನೇಕ ಯೋಜನೆಯನ್ನು ಸುಮಾರು 286 ಬಿತ್ತು ಯೋಜನೆಯನ್ನು ಕಾಣುತ್ತೀರಿ. ಅವು ಮಾತ ಜನಗಳಿಗೆ ಭ್ರಷ್ಟಾಚಾರ ಇಜ್ಜ ಅಂದೆ ಅವು ಜನಸಾಮಾನ್ಯರಿಗೆ ಎತ್ತೊಡು ಪಂಪುನ ಉದ್ದೇಶಡು ಐನು ಮಾತ ತಂತ್ರಜ್ಞಾನದ ಮುಖಾಂತರ ಕಂತದು ಐನು ಎತ್ತವನಂಚಿನ ಕೆಲಸ ಕಾರ್ಯ ಆವಡೊಂದು ಪ್ರಯತ್ನ ಮಾಡ್ತೀರಿ. ಅದಕ್ಕೋಸ್ಕರ ಜನಸಾಮಾನ್ಯರಿಗೆ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊರತು ಮಾತ ಯೋಜನೆ ಆಗಲಿಗೆ ತಿಕ್ಕುಲೆಕ್ಕ ಆವಡುವಂಥ ಉದ್ದೇಶಡು ಅಲ್ಪ ಅಲ್ಪ ಪ್ರತಿ ಬೂತುಟ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿದ ಒತ್ತಿಡ್ದು ಕಾರ್ಯಕ್ರಮ ನಡತೊಂದುಂಡು. ಇನ್ನಿತ ಈ ಕಾರ್ಯಕ್ರಮ ನಡಪಾದ ಕೊರ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಕ್ಷೇತ್ರ ಸಮಿತಿದ ಅಧ್ಯಕ್ಷರು ನಮ್ಮ ಮಾತ ನಾಯಕಿಯರು ಆಯ್ನ ಶ್ರೀಯುತ ಚಂದ್ರಾಸ್ ಪಂಡಿತವಸ ನಮ್ಮೊಟ್ಟಿಗೆ ವೇದಿಕೆಗೆ ಬಂದು ಕಾರ್ಯಕ್ರಮ ಶುರು ಮಾಡ್ತಾರೆ ಅನುಮತಿಕೊಂಡು ವಿನಂತಿ. ಕ್ಷೇತ್ರ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಆಯ್ನ ಶ್ರೀಯುತ ನವೀನ್ ಪಾದಲ್ಪಾಡಿ ಬೇರೆಲ್ಲ ವೇದಿಕೆಗೆ ಬರೋಣೊಂದು ವಿನಂತಿ ಮಲ್ತೊಂದು ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿದ ಉಪಾಧ್ಯಕ್ಷರವರೇನ ಶ್ರೀಯುತ ಸಂತೋಷ್ ಅನ್ನೇ ವೇದಿಕೆಗೆ ಬರೋಣೊಂದು ವಿನಂತಿ ಮಾಡ್ತಂದಲೆ. ಅಂಚನೆ ಹಿರಿಯರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಮ್ಮ ಮಾತ ನಂಗೆ ಮಾರ್ಗದರ್ಶಕರು ಆಯ್ನ ಶ್ರೀಯುತ ಶೇಷಪ್ಪಣ್ಣರು ವೇದಿಕೆ ಪಡೆದು ವಿನಂತಿ ಮಾಡ್ತಂದಲೆ. ಅಂಚನೆ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶೇಷಪ್ಪನ ವಹಿಸಲು ವಿನಂತಿ ಮಾಡ್ತಂದಲೆ. ಬಂದುಲೆ ಈ ಭಾಗಡು ಕೆಲವಾತು ವರ್ಷಕ್ಕೂ ದುಂಬು ಈ ಬೂತುಡು ಈ ಭಾರತೀಯ ಜನತಾ ಪಾರ್ಟಿನ ಕಟ್ಟದೆ ಬೊಲ್ಪುಡದ ಬಯ್ಯ ಮುಟ್ಟ ಬೂತುಡು ಕುಲ್ಲುದು ಪ್ರತಿವರಿಗೆ ಕಾರ್ಯಕರ್ತಲ್ಲ ಓಟು ಪಾಡ್ಪಾರ ಪ್ರಯತ್ನ ಮಾಡ್ತಾರೆ ನಮ್ಮ ಕೇರ್ಗಟ್ಟಿ ಆರು ಈ ಭಾಗದ ಪ್ರಗತಿಪರ ಕೃಷಿಕರಾದಿತ್ತು ಭಾರತೀಯ ಜನತಾ ಪಾರ್ಟಿಡ್ ಸಕ್ರಿಯ ಕಾರ್ಯಕರ್ತೆ ಆತು ಅನೇಕ ವರ್ಷಗಳು ಬೆಂದದು ಈ ಭಾಗಡು ಭಾರತೀಯ ಜನತಾ ಪಾರ್ಟಿ ಕಟ್ಟರೆ ಪ್ರಯತ್ನ ಮಾಡ್ತಾರೆ. ಆರಿನಿತ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಲ್ಪನ ಮುಖಾಂತರ ಮಲ್ಪಾದು ಕೊರಡು ಆರು ವೇದಿಕೆಗೆ ಬರೋಣ ವಿನಂತಿ ಬಂದಿಲ್ಲ. ಪಕ್ಷದ ಸದಸ್ಯಯುತ ಕಮಲಾಕ್ಷಕಲ ವೇದಿಕೆಗೆ ಬರೋಣ ವಿನಂತಿ ಬಂದಿಲ್ಲ. ನಮ್ಮ ಕೋಣಾಜೆ ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಶ್ರೀಯುತ ನವೀನ್ ಶೆಟ್ಟಿ ಕೊಡಕಲ್ ಮೇರ್ಲೊಂದು ವೇದಿಕೆ ಬರೋಣ ವಿನಂತಿ ಮಾಡ್ತಂದಿಲ್ಲ. ಈ ಭಾಗಡು ಈ ಒವ್ವೇ ಕಾರ್ಯಕ್ರಮ ಮಲ್ಪೋಡನಾಳ ನೆಕ್ ಮುನ್ಸೂಚನೆ ಡಿಪ್ಪುನಿ ಗಣೇಶ್ ಯುವಕ ಮಂಡಲ ಮುಲ್ಪ ಒವ್ವೇ ಆಟೋಟ ಸ್ಪರ್ಧೆ ಆದಿಪ್ಪು ಧಾರ್ಮಿಕ ಆದಿಪ್ಪು ಸಾಮಾಜಿಕ ಆದಿಪ್ಪು ಒವ್ವೇ ಕೆಲಸ ಕಾರ್ಯ ರಾಜಕೀಯದ ಒವ್ವೇ ಒಗ್ಗಟ್ಟು ಮಲ್ಪನ ಕೆಲಸ ಆಡಲ ಇಟ್ಟು ಮುನ್ಸೂಚನೆ ಡಿಪ್ಪುನೆ ಗಣೇಶ ಯುವಕ ಮಂಡಲ ನೆತ್ತ ಅಧ್ಯಕ್ಷರು ಶ್ರೀಯುತ ಜಗದೀಶ್ ಕೋಟ್ಯಾನ್ ಮೇರ ನೇತೃತ್ವಡು ಅನೇಕ ಕೆಲಸ ಕಾರ್ಯ ಲಾವೊಂದುಂಡು ಆರು ವೇದಿಕೆಗೆ ಬರೋದು ವಿನಂತಿ ಮಾಡ್ತಂದಿಲ್ಲ. ಕ್ಷೇತ್ರ ಸಮಿತಿದ ಕಾರ್ಯದರ್ಶಿ ಆಯ್ನ ಶ್ರೀಯುತ ಉಪಾಧ್ಯಕ್ಷರು ಆನಂದನ್ನೇ ವೇದಿಕೆಗೆ ಬರಡು ಅಂಚನೆ ಯಶವಂತ ಅನ್ನೆಲ್ಲ ವೇದಿಕೆಗೆ ಬರೋದು ವಿನಂತಿ ಮಾಡ್ತಂದಿಲ್ಲ. ಬಂದುಲೆ ಇನ್ನಿತ ಕಾರ್ಯಕ್ರಮ ದಾಯ ಮಲ್ತಂದುಲ್ಲ ಆಯ್ತಾ ರೂಪುರೇಷದ ಬಗ್ಗೆ ದಾದ ಅಂದು ಕುಲ್ನಾಕಲ್ ಮಾಹಿತಿ ಕೊರಲಿರಿ. ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆದ ಅಲ್ಪಸಂಖ್ಯಾತರ ಮೋರ್ಚಾದ ಸದಸ್ಯರು ಜಿಲ್ಲಾ ಅಲ್ಪಸಂಖ್ಯಾತರ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯ ಶ್ರೀಯುತ ಮನ್ಸೂರ್ ಪಾಣೆಲ ಮೇರೆ ಧೈರ್ಯದ ವೇದಿಕೆ ಬರೋದು ವಿನಂತಿ ಮಾಡ್ತದೆ. ಅಂಚನೆ ಭಾರತೀಯ ಜನತಾ ಪಾರ್ಟಿಯ ಈ ಪಜೀರ್ ಗ್ರಾಮಡು ಅನಿರ್ದಿ ಮುಟ್ಟ ಪಾರ್ಟಿ ಬೆಂದದು ಎಡ್ಡೆ ಪುಕರ್ತನೆ ಪಡೆನೆ ಯಾರು ಪಜೀರ್ ಗೊತ್ತು ನವೀನ್ ಶೆಟ್ರು ದಯದಿದ್ದು ಆರ್ಲ ವೇದಿಕೆ ಬರೋದು ವಿನಂತಿ ಮಾಡ್ತದೆ. ಕಾರ್ಯಕರ್ತ ಬಂಧುಲೆಲ್ಲ ಸ್ವಾಗತ ಮಲ್ತೊಂದು ವೇದಿಕೆ ಪುನಃ ಮಾತ ಗಣ್ಯರಿಗಳ ನಮ್ಮ ಗಣೇಶ ಯುವಕ ಮಂಡಲದ ಅಧ್ಯಕ್ಷರು ಶ್ರೀಯುತ ಜಗದೀಶ್ ಕೋಟ್ಯಾನ್ ಬೇರೆ ಆಗ್ಲಿಕ್ಕೆ ಶಾಲು ಪಾಡ್ದು ಪೂಕೋರ್ದಾಗ್ಲಿ ಸ್ವಾಗತಿಸ ಪಾರ್ಟಿದ ಕಾರ್ಯಕರ್ತಿನಿ ಶ್ರೀಯುತ ಯೋಗಿನಿ ಪೂಂಜಾ ಬೇರೆಲ್ಲ ವೇದಿಕೆ ಬರೋದು ವಿನಂತಿ. ಮಾತ ಕಾರ್ಯಕ್ರಮ ಜನಗಳಿಗೆ ಮುಟ್ಟೋಣ ಐಕ್ ಮಾಧ್ಯಮ ಮುಖ್ಯ ಮಾಧ್ಯಮ ಬೇಕಲ್ಲಿ ಮಾತಿರಲ್ಲ ಸಮಯಕ್ಕೂ ಸರಿಯಾದ ಬತ್ತದ ಇನ್ನಿತ ಕಾರ್ಯಕ್ರಮ ಪಾಲ್ಪಡೆ ಹೊಂದಿಲ್ಲ. ಮೂಲ ಆಪ್ರಂಚಿನ ಕಾರ್ಯಕ್ರಮವನ್ನು ಮಾಧ್ಯಮ ಮುಖಾಂತರ ಮಾತ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅಂಚನೆ ಮಾತ ಈ ದೇಶದ ಪ್ರಜೆಗಳಿಗೆ ಐನು ಎತ್ತಾದ ಕೊರ್ದು ನನ್ನ ದುಂಬುಗು ಮಾತಾ ಏರಿಯಡ್ಲ ಈ ಕೆಲಸ ಕಾರ್ಯ ಆಪ್ಲೇಕ ಸಾಕಾರ ಮಲ್ಪನ ಮಾಧ್ಯಮದಗಳಿಗೆ ಹೃತ್ಪೂರ್ವಕವಾದ ಆಗ್ಲಿಗೆ ಸ್ವಾಗತ ಮಲ್ತಂದಿಲ್ಲ. ಅಂಚನೆ ನಮ್ಮ ತಂತ್ರಜ್ಞಾನದ ಬಗ್ಗೆ ನಂಗೆ ಮಾಹಿತಿ ಕೊರ್ದು ಈ ಮಾತ ಕಾರ್ಯಕ್ರಮ ಆಯ್ರೆ ನಂಗೆ ಸಾಕಾರ ಮಲ್ಪಾರು ಅಜಿತ್ ಉಳ್ಳಾಲ್ ಮೇರೆ ಶಶಿಕಲಕ್ಕ ಬುಕ್ಕ ವಿಶಾಲ್ ಉಳ್ಳೇರು ಅಕ್ಲೆಲ್ಲ ಸ್ವಾಗತ ಮಲ್ತಂದಿಲ್ಲ. ಇನಿ ಬಂದಲೇ ಒಂದು ವಿಚಾರ ಪಣಿಯರುಂಡು ದಯಮಂಡ ಕಾರ್ಮಿಕರಿಗೆ ನಮ್ಮ ದೇಶದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬತ್ತ ಹಿಡಿದಕ್ಕ ಮಸ್ತ್ ಸವಲತ್ತನ್ನು ಕೊರೊಂದುಂಡು ನಂಗೆ ಈತ ಬಗ್ಗೆ ಮಾಹಿತಿ ಇಜ್ಜಿ. ಇನಿ ಕಾರ್ಮಿಕ ಕಾರ್ಡ್ ಏರೇಡು ಉಂಡಾಗ್ಲಿ ಮಾತ್ರೆಗಳ ಮಲ್ಲ ಮಟ್ಟದ ಸಾಕಾರ ಆಕ್ಲ ಜೋಕಲ ಮದ್ಮೆಗಾದಿಪ್ಪು ಶಾಲೆಗಾದಿಪ್ಪು ವಿದ್ಯಾಭ್ಯಾಸ ಬಗ್ಗೆ ಮಸ್ತ್ ಮಾಹಿತಿ ಐಟೆ ನಂಗೆ ಅನುಕೂಲ ತಿಕ್ಕೊಂದು ಆ ಮಾತ ಅನುಕೂಲವನ್ನು ನಮ್ಮ ಮಾತ ಪಡೆಯೋಣ ಐತ ಬಗ್ಗೆ ಇನಿ ಮಾಹಿತಿ ದೇತೊಂದು ನಮ್ಮ ಒಂಜಿ ಕಾರ್ಮಿಕರ ಕಾರ್ಡ್ ನಮ್ಮ ಮಲ್ತನೋಡು ಐತ ಒಟ್ಟಿಗೆ
ಆರೋಗ್ಯದ ಬಗ್ಗೆ ಮೋದಿಯರನ್ನ ಮಲ್ಲ ಯೋಜನೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇದು ಆಭಾ ಕಾರ್ಡ್ ಆದುಂಡು ಆ ಕಾರ್ಡ್ ಮಲ್ಪನ ಬಗ್ಗೆಲ್ಲ ಮಾಹಿತಿ ಬುಕ್ಕ ಕಾರ್ಡ್ ಮಲ್ಪಂದಕ್ಕೆ ಮಲ್ತುಂಡು ಅಂಚನೆ ಪ್ರಧಾನಮಂತ್ರಿ ಮೇರ್ನ ಜನ ಆರೋಗ್ಯ ಯೋಜನೆದ ಮುಖಾಂತರ ಪ್ರಧಾನಮಂತ್ರಿ ಜನ ಆರೋಗ್ಯ ಕಾರ್ಡ್ಲ ಒಂಜಿ ನೋಂದಣಿಲಿ ಮಲ್ತುನೋಡು ಐತೊಟ್ಟಿಗೆ ಈ ಶ್ರಮ ಕಾರ್ಡ್ ನೋಂದವಣಿ ಬುಕ್ಕ ನಮ್ಮ ಆಧಾರ್ ಕಾರ್ಡ್ಗೆ ವೋಟರ್ ಐ ಡಿ ಲಿಂಕ್ ಮಲ್ಪನ ಕೆಲಸ ಕಾರ್ಯ ನೂಲ ಒಂದು ಈ ಮಾತ ಯೋಜನೆಯನ್ನು ಮಾತೆರ್ಲೈನಿ ಪಡೆ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ನನೋರ ಈ ರಾಜ್ಯೋಡ್ಲ ಈ ದೇಶೋಡ್ಲ ಕಟ್ಟುನಂಚಿನ ಕೆಲಸ ಕಾರ್ಯ ನಮ್ಮ ಮಾತಿರಲ್ಲ ಆವಡು ಲೆಕ್ಕ ಮಾತಿರಲ್ಲ ನಮ್ಮ ಮಾತ್ರ ನಮ್ಮ ಕೈತಲ್ದ ಪಕ್ಕದ ಇಲ್ಲದಾಗಲೇ ಈ ಮಾಹಿತಿ ಕೊರ್ದು ಅಕ್ಲ ಮಾತಿರಲಿ ನೀ ಬೈಯದಲ್ಲಿ ಬತ್ತದ ಮಾತಿರಲ್ಲ ಅಕ್ಲ ಆಯ್ತು ಸದುಪಯೋಗವನ್ನು ಪಡೆಯೋದು ವಿನಂತಿ ಮಲ್ತೊಂದು ಬತ್ತನಂಚಿನ ಮಾತ ಗಣ್ಯರಿಗೆ ಸೋಮನಾಥ ದೇವರೇನ ಮಾಗನದ ದೇವರೇನ ಸೋಮನಾಥ ದೇವರೇನ ಚರಣ ಪಾದ ಕಮಲಾರ ಬಿಂದು ಗಡ್ಡ ಬುರಂದು ಈ ಮಣ್ಣದ ಕಾರ್ಣಿಕದ ಮಾತ ದೈವ ದೇವರೇನ ಮನಸಾರೆ ಎಣ್ಣೊಂದು ಮಾತ ಧರ್ಮದ ದೇವರೇನ ದುಂಬುದಿ ಒಂದು ವಿಶೇಷವಾದ ಈ ಊರು ಎಂಚಿನ ಒಂದು ಎಡ್ಡೆ ಕಾರ್ಯಕ್ರಮ ಮನ್ಪೊಡೊಂದು ಬೂತ್ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿ ಬಂಧುಗಳು ಮತ್ತು ಕಾರ್ಯಕರ್ತರು ಅಂಚನೆ ಗಣೇಶ ಯುವಕ ಮಂಡಲದಕ್ಕಲೆ ನಿತ್ಯ ನಿರಂತರವಾದ ಪ್ರಯತ್ನ ಮನ್ಪುನಾಗ ಐಕೊಂಜಿ ಯೋಜನೆ ಮಂತದೆ ಜನಪರ ಕಾರ್ಯಕ್ರಮ ಮನ್ಪೊಡು ಈ ಕರ್ನಾಟಕ ರಾಜ್ಯ ಸರ್ಕಾರದ ದಿಪ್ಪು ಕೇಂದ್ರ ಸರ್ಕಾರದ ದಿಪ್ಪು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿನ ಬೇತೆ ಯೋಚನೆ ತಲಾಮಟ್ಟದ ಒಂಜಿ ಬೂತುಗೆ ಎತ್ತವಡು ಪನ್ಪುನ ಕಾರ್ಯಕ್ರಮಗೂ ಇನಿ ಕೊಡ್ಲದ ಒಂಜಿ ಕಾರ್ಯಕ್ರಮ ಮಂತದಿನ ಬೂತುಡು 5:08 ಗಂಟೆಗೆ ಮಾತಾಡಲ್ಲ ಪ್ರೀತಿ ಇಲ್ಲ ಇದನ್ನು ಭಾರಿ ಮಲ್ಲ ಸಭೆಟ್ಟು ಬೈದಾರೆ ನಾನಾತು ಜನಗಳು 10 ಗಂಟೆ ಬೊಕ್ಕ ಬರಿಯರ ಬಂತಾರೆ ಮೂಲ ಕಾಣಿನ ಬರ್ತನ ರಷ್ಯಾ ಪುನ ಪನ್ಪುನ ಲೆಕ್ಕಾಚಾರಡು ಮಧ್ಯಾಹ್ನ 10 ಗಂಟೆ ಬೊಕ್ಕ ಬರ್ಪುನೇ ಒಂಜಿ ಟೀಮ್ನ ಮಂತದಿನ ಹಾಕ್ಲನ ಅಂಚಾದ ಈ ಕಾರ್ಯಕ್ರಮಕ್ಕೂ ಪ್ರಥಮವಾದ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರೇ ಅತ್ಯಂತ ಆತ್ಮೀಯ ಮಿತ್ರರೇ ಚಂದ್ರಾಸ್ ಪಂಡಿತ್ ಅವರು ನಮ್ಮೊಟ್ಟಿಗೆ ಉಳ್ಳೇರಿ ವಿಶೇಷವಾದ ಆರೆ ಮಾತಾ ಕಾರ್ಯಕ್ರಮ ಬಿಡುದಿಲ್ಲ ನಮ್ಮ ಬೂತ್ ಸಮಿತಿದ ಈತ ಪೊರ್ಲದ ಕಾರ್ಯಕ್ರಮ ಬರೋರು ಬಂದ್ಪುನ ನಮ್ಮ ಲೆತ್ತನಕ್ಕೆ ಬಾರಿ ಪ್ರೀತಿ ಬೈದೇರಿ ಆಯ್ತ ಒಟ್ಟಿಗೆ ಬರಿಟಿ ಎನ್ನ ರಾಜಕೀಯ ಗುರುಕುಲು ನಿತ್ಯ ನಿರಂತರವಾದ 1900 ಸಂಪತ್ತ ಒಂಜೆಟ್ ಯಾನು ಓಟು ಉಂತನಗ ಎಂಕೆ ಎಂಚ ಆಶೀರ್ವಾದ ಮಂತ ಉಂತದರ ಇನಿ ಮುಟ್ಟಲ ಎಂಕ ತತ್ವದ ಪೋನಗ ಬುದ್ಧಿ ಪಣ್ಣೊಂದು ಪೂರಾ ಮಾರ್ಗದರ್ಶನ ಕೊಡೋದು ಅರ್ಣನೆ ತತ್ವ ಆಧಾರ ಸಿದ್ಧಾಂತರು ನಮ್ಮ ಇನಿಲ ಇಪ್ಪು ನೀಡಿದವರ ಆ ಜಿಲ್ಲದ ರಾಜ್ಯೋತ್ಸವ ಪ್ರಶಸ್ತಿ ಇಲ್ಲ ಪಡೆಯಿನಂಚಿನ ಒಂಜಿ ಗೌರವಾನ್ವಿತ ಶೇಷಪ್ಪ ಟೈಲರ್ಲು ನಮ್ಮೊಟ್ಟಿಗೊಳ್ಳೇರಿ ಅರೆ ಕಾರಿಗೆ ಸಾಷ್ಟಾಂಗ ಅಡ್ಡ ಬೋರೊಂದು ಆಯ್ತ ಒಟ್ಟಿಗೆ ಬರಿಟೆ ಹೆಂಗೆ ಬುಕ್ಕೊಂಜಿ ಮಾರ್ಗದರ್ಶಕರು ಏಪ ಯಾನು ಓಟು ಕುಂತಿರ ಶುರು ಮಂತದನ ಆ ನೀಡಿದ ಇನಿ ಮುಟ್ಟಲ ಆ ಪಂಚಾಯತ್ ಓಟ ಆದಿಪ್ಪು ಜಿಲ್ಲಾ ಪಂಚಾಯತ್ ಆದಿಪ್ಪು MLA ಆದಿಪ್ಪು ಬೇತೆ ಓಟ ತನ್ನ ಎಂಚಿನ ಸಮಸ್ಯೆ ಇತ್ತನಲ್ಲ ಓಟುದಾನಿ ಕಾಣಿಡ್ದು ಕತ್ತಾಲ ಮುಟ್ಟ ನಿತ್ಯ ನಿರಂತರವಾದ ಓಟದ ಸಮಾಡಿ ಎಲ್ಲಿಲ್ಲಡೆಲ್ಲ ಹೋದು ಐನು ಪರಿವರ್ತನೆ ಮನ್ಪುಣಿ ಎಂಜಿನ ಒಂದು ತೋಜಾದ ಕೊಡ್ತಾನಂಚಿನ ನಮ್ಮ ಹಿರಿಯರಾಯನಾರು ಸಾಮಾಜಿಕ ಧಾರ್ಮಿಕ ಮಾತಾ ಕ್ಷೇತ್ರದ ಬೇಲೆ ಮನ್ಪುಣಂಚಿನ KR ಗಟ್ಟಿಯಲ್ಲೇ ಅರೆಕಾರಗಳ ಅಡ್ಡ ಬೋರೊಂದು ಆಯ್ತಾ ಒಟ್ಟಿಗೆ ನಮ್ಮ ಬೂತ್ ಸಮಿತಿದ ಅಧ್ಯಕ್ಷರೇ ಗಣೇಶ ಯುವಕ ಮಂಡಲದ ಗೌರವಾನ್ವಿತ ಅಧ್ಯಕ್ಷರೇ ನಮ್ಮ ಜಗದೀಶ್ ಕೋಟ್ಯಾನುಲ್ಲೇರು ವಿಶೇಷವಾದ ಪಾದರಸದ ಕೆಲಸ ಮನ್ಪುಣ ಒಂಜಿ ಎಲ್ಲಿ ಜವನಿ ಅಂಚಾದೆ ಪಾಪ ರಡ್ಡು ಸತಿ ಓಟು ಉಂಟನಲ್ಲ ಹೊರ ಪದ್ರಾಡು ಓಟುಡು ಹೊರ ವರ್ಮ ಓಟುಡು ಸೋತು ನಾನಲ್ಲ ಆ ಜಿಗುಪ್ಸೆ ಬರಂದೆ ನಿರಂತರವಾದ ಓಟು ಕೊರ್ನಕ್ಲನ ಸೇವೆ ಇಂಚ ಮನ್ಪುಣಿಂದ ತೋಜಾರು ಕೊರ್ನಂಜಿನ ಜಗದೀಶ್ ಕೋಟ್ಯಾನ್ ನಮ್ಮೊಟ್ಟಿಗೆ ಒಳ್ಳೆರಿ ಆಯ್ತಾ ಒಟ್ಟಿಗೆ ಈ ಕ್ಷೇತ್ರದ ಮಹಾಶಕ್ತಿ ಕೇಂದ್ರದ ರಡ್ಡು ಸತ್ಯ ಮೂಜಿ ಸತ್ಯ ಅಧ್ಯಕ್ಷರಾದ ಇತ್ತ ಇಡೀ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆದ ತಾಲೂಕು ಪಂಚಾಯತ್ ಗೌರವಾನ್ವಿತ ಸದಸ್ಯರಾದ ನಿತ್ಯ ನಿರಂತರವಾದ ಸಮಾಜ ಇರುತ್ತದೆ ಎನ್ನ ಬೊಕ್ಕೊಂಜಿ ಕಣ್ಣು ಹೂವು ಬಣ್ಣದ ಅವು ಏರಲ್ಲ ಪನ್ಪುಣಿ ಮನ್ಪುಣಿ ಅಂಜಿನಲ್ಲ ಅವು ನವೀನ್ ಪಾದಲ್ಪಾಡಿ ಅಂಚಿನ ನವೀನ್ ಪಾದಲ್ಪಾಡಿ ನಮ್ಮೊಟ್ಟಿಗೆ ಒಳ್ಳೆಯರು
ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹಿರಿಯ ಉಪಾಧ್ಯಕ್ಷರು ಏರಿಂದಕ್ಕೇನಂದ ಭಾರಿ ವರ್ಷ ಮೊಗವೀರ ಸಮಾಜರು ಎಡ್ಡೆ ಪುದರ್ದೆತ್ತದು ಆಯ್ತ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಗುರುತಿಸದು ಭಾರತೀಯ ಜನತಾ ಪಾರ್ಟಿ ಆಣೆ ಹಿಡಿದು ಇನಿ ಮುಟ್ಟಲ ನಿತ್ಯ ನಿರಂತರವಾದ ಬೇಲೆವಂತಂದು ಇತ್ತ ಕ್ಷೇತ್ರದ ಉಪಾಧ್ಯಕ್ಷರು ಅನ್ಯನ್ಯ ಜವಾಬ್ದಾರಿಯಿಂದ ತಂದಂಚಿನ ಗೌರವಾನ್ವಿತ ಯಶವಂತ್ ಆಮೇಲೆ ನಮ್ಮೊಟ್ಟಿಗೊಳ್ಳೇರು ಬರೀಟ ಆನಂದ ಶೆಟ್ರು ಓವು ಸಂಘ ಸಂಸ್ಥೆರು ಎಂಜಿನ ಬೇಲೆ ಹಾಕೊಂಡಲ್ಲ ಅವಳು ಆನಂದ ಶೆಟ್ರು ಉಳ್ಳೇರು ಆ ಅವತ್ತಿನ ಕ್ಷೇತ್ರದ ಉಪಾಧ್ಯಕ್ಷರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಆಯ್ನಂಜಿನ ಗೌರವಾನ್ವಿತ ಆನಂದ ಶೆಟ್ರು ನಮ್ಮೊಟ್ಟಿಗೊಳ್ಳೇರು ಬರೀಟ ನವೀನ್ ಕುರ್ನಾಡ್ ಈ ಮಹಾಶಕ್ತಿ ಕೇಂದ್ರದ ಗೌರವಾನ್ವಿತ ಅಧ್ಯಕ್ಷರು ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ನವೀನನ್ನೇ ನಿತ್ಯ ನಿರಂತರವಾದ ಜವನಿಯರೊಟ್ಟಿಗೆ ಇತ್ತದ ಸ್ಫೂರ್ತಿ ಆಯ್ನಂಚಿನ ನವೀನನ್ನೇ ನಮ್ಮೊಟ್ಟಿಗೊಳ್ಳೇರು ಬೊಕ್ಕೊಂಜಿ ಪಜೀರ ಗೊತ್ತು ನವೀನ್ ಶೆಟ್ರು ಪಾಪ ಓಟುಗೂ ಸೋಪಂದು ಗೊತ್ತಿತ್ತದನ್ನಲ್ಲ ನವೀನನ್ನ ಇರು ಓಟು ತೋಡುವಂಡ ಉಂತುದನಾರು ನಿರಂತರವಾದ ಭಾರತೀಯ ಜನತಾ ಪಾರ್ಟಿದ ಅನ್ಯನ್ಯ ಜವಾಬ್ದಾರಿ ತಂದು ಮಾತೆಲ್ಲ ಒಟ್ಟಾದ ಒಂಜಪ್ಪ ಜೋಕ್ಲೆಲ್ಲ ಕಳೆತಂದು ಒಪ್ಪುನಂಚಿನ ನವೀನ್ ಶೆಟ್ರು ನಮ್ಮೊಟ್ಟಿಗೆ ಉಳ್ಳೇರು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಪಸಂಖ್ಯಾತ ಮೋರ್ಚಾದ ಒಂಜಿ ಕಾರ್ಯಕಾರಿಣಿ ಸದಸ್ಯರು ವಿಶೇಷವಾದ ಅರೆಗ ಆ ಜವಾಬ್ದಾರಿ ಎಂಚತೆಕ್ಕಿನ ಬಂದ ಆ ನೀಡಿದ ಇನಿಮುಟ್ಟ ಅರೆ ಏಪ ಅರೆಗೆ ಗೊತ್ತಾಡ ಆ ನೀಡಿದ ಇನಿಮುಟ್ಟ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತನ ಒಪ್ಪಿದೆ ಬೂತದ ಉಲಯ ಕುಲ್ಯರ ಭಾರತೀಯ ಜನತಾ ಪಾರ್ಟಿ ಏರು ಬಂದಂದ್ರೆ ಅವು ನಮ್ಮ ಮನ್ಸೂರು ಬೂತದ ಉಲಯ ಕುಲ್ಲುನಾರು ಈ ಬೂತದ ಏರೇರು ಎಂಚ ಓಲು ಆಯ್ತ ನೂದು ಗೊತ್ತಿತ್ತು ನಾವು ಅರೆ ನೀಡಿ ದಕ್ಷಿಣ ಕನ್ನಡ ಜಿಲ್ಲಾ ಗುರುತಿಸದೆ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಅಂತಂದ್ರೆ ವಿಶೇಷವಾದ ಮನ್ಸೂರು ನಮ್ಮೊಟ್ಟಿಗೆ ಒಳ್ಳೆಯರು ಬರೀತೆ ಚಂದ್ರನ್ನೇ ಒಳ್ಳೆಯರು ಚಂದ್ರನ್ನೇ ಬಂದ ಒಂಜಿ ಟೈಮ್ಡು ಮೂಳು ಎಲ್ಲ ಅಧ್ಯಕ್ಷರ ಆವಂದನ ಕೊಡ್ತಿಲ್ಲ ಬಿಜೆಪಿದ ಗ್ರಾಮ ಸಮಿತಿ ಅಧ್ಯಕ್ಷರಾದ ಅಮ್ಮೆಂಬರ ಸೇವಾ ಸಹಕಾರಿ ಬ್ಯಾಂಕ್ದ ಉಪಾಧ್ಯಕ್ಷರಾದ ಅನ್ಯನ್ಯ ಜವಾಬ್ದಾರಿ ಇತ್ತು ನಿತ್ಯ ನಿರಂತರವಾದ ಭಾರತೀಯ ಜನತಾ ಪಾರ್ಟಿ ಬೇಲಮಂತ ಜವನಿಯನ್ನು ಒಟ್ಟುಗೂಡಿಸಿಕೊಂಡು ಚಂದ್ರನ್ನೇ ನಮ್ಮೊಟ್ಟಿಗೆ ಉಳ್ಳೇರು ಆಪರೇಟ್ ಮಾಧವನ್ನೇ ಎಲ್ಲರು ಮಾಧವನ್ನೇ ದೇವರನ್ನ ಕೈಪತ್ತಿನಾರು ಮಾತೆರಡ ಪ್ರೀತಿ ಇತ್ತದು ನಮ್ಮೊಟ್ಟಿಗೆ ನಿತ್ಯ ನಿರಂತರ ಮಾಧವನ್ನೇ ನಮ್ಮೊಟ್ಟಿಗೆ ಉಳ್ಳೇರು ಈ ಮೇಲೆ ರಡ್ಡ ಅಕ್ಕನಕ್ಕಳು ಉಳ್ಳೇರು ಒಂಜಿ ಕಮಲಾಕ್ಷಕ್ಕ ಪಾಪ ರಡ್ಡು ಸತಿ ಭಾರತೀಯ ಜನತಾ ಪಾರ್ಟಿ ಗ್ರಾಮ ಪಂಚಾಯತ್ ಓಟು ಉಂತೇರು ಏರೆ ಉತ್ತೇರ ಜನ ಇಜ್ಜಿದಂಡ ಕಮಲಾಕ್ಷಕ್ಕ ಬಂಬುನೆಂಟ್ಲು ಪಾಪ ಏತ್ ಪ್ರೀತಿ ಅರೆ ಗೊತ್ತುಂಡು ಎಂಗ್ಲೆ ಗೆಲ್ಪರ ಮೂಲ ಬಂದ ಆಂಡಲ ಆ ಅಕ್ಕ ಉಂತುನಿ ಬತ್ತನಗ್ಲೆ ಚಾ ಕಾಪಿ ಕೊರೊಂದು ಪತ್ತೊಂದು ಇಪ್ಪುನಂಜನ ಕಮಲಾಕ್ಷಕ್ಕ ನಮ್ಮೊಟ್ಟಿಗೆ ಒಳ್ಳೆಯರು ಐತ ಒಟ್ಟಿಗೆ ನಮ್ಮ ಪೂಂಜರಿನ ಬಡಿದಿ ಓವು ಒಂಜಿ ಕಾರ್ಯಕ್ರಮ ಇಪ್ಪಡೆ ಯೋಗಿನಕ್ಕ ಒವ್ವೊಂಜಿ ಕಾರ್ಯಕ್ರಮ ಇಪ್ಪಡು ಏರ ಇಲ್ಲ ಬಾಕಲಿ ಬಾರೆ ಅಕ್ಕ ಬಲೆಯನ್ನು ಅನ್ನದ ಬರ್ಪುನಂಜಿನ ಒಂಜಿ ಅಕ್ಕಾರೆ ಆ ಯೋಗಿನಕ್ಕ ನಮ್ಮೊಟ್ಟಿಗೆ ಒಳ್ಳೆಯರು ಆಯ್ತಾ ಪಿರವಡ್ರ ಜನ ವಿಶ್ವನಾಥನ್ನೇ ಭಾರಿ ಎನ್ನ ಕ್ಲಾಸ್ಮೇಟ್ ಎನ್ನ ಭಾರಿ ಪ್ರೀತಿದಾರೆ ನಿತ್ಯ ನಿರಂತರವಾದ ಒಟ್ಟಿಗೆ ಎತ್ತಿನಕ್ಲೆ ಬಿಜೆಪಿದ ಸಿದ್ಧಾಂತ ಬಂದ ಬಾಕಿದಕ್ಕೆ ತೆರಿಪವನಂಜಿನ ವಿಶ್ವನಾಥನ್ನೇ ನಮ್ಮೊಟ್ಟಿಗೆ ಒಳ್ಳೆಯರು ನೆತ್ತ ಕಾರ್ಯದರ್ಶಿ ನಿತಿನ್ ಆರೆ ವೇದಿಕೆಗೆ ಬರ್ಬೋದಿನಲ್ಲ ಭಾರಿ ಎಡ್ಡ ವರ್ಕರ್ ನಿತ್ಯ ನಿರಂತರವಾದ ಈತ ಜನಕ್ಕಳು ಲೆಪ್ಪರ ಕಾರಣನೇ ನಿತಿನನ್ನೇ ಪ್ರವೀಣನ್ನೇ ಬಾಲಕೃಷ್ಣೆ ಆ ಟೀಮ್ ಇಡೀ ಟೀಮ್ ಐತ ಒಟ್ಟಿಗೆ ಮಾತ ಅಪ್ಪೆನಕ್ಲು ಉಳ್ಳೇರು ಮಾತ ವಿಶೇಷವಾದ ಅಜಿತ್ ಉಳ್ಳಾಳ್ರು ಸಾಮಾಜಿಕ ಜಾಲತಾಣದ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಆರು ಕನ್ವೀನರ್ ಸಂಚಾಲಕರು ರಾಜ್ಯದೇ ಪುದರುಂಡು ಆರು ಇನಿ ಬರ್ತದೆ ಮುರಾಂಡಿಂಚ ಪನ್ಪೇರು ಸಂತೋಷನ್ನ ಎನ್ನನೇ ಬೂತರು ಒಂಜಿ ಬೇಲೆ ಆವಡು ಅದಕ್ಕೆ ನಮ್ಮ ಬೂತರೇ ಇನಿ ಸುರುಮ ಅಂತದ್ದು ಎಲ್ಲ ಮಹಾಶಕ್ತಿ ಕೇಂದ್ರ ಎನ್ನುವ ವರುಂಬ ಗ್ರಾಮಲೆಲ್ಲ ಮಲ್ಲ ಕಾರ್ಯಕ್ರಮ ಮನ್ಕೊಡು ಐದು ಕ್ಷೇತ್ರ ಅಧ್ಯಕ್ಷರ ಬಂದದ್ದು ಇಡೀ ಕ್ಷೇತ್ರದ ಮಲ್ಲ ಕಾರ್ಯಕ್ರಮ ಮನ್ಕೊಡು ಅಂಜನೆ ಮಾತಾ ಕಾರ್ಯಕ್ರಮ ಮನ್ಕೊಂಡಲ್ಲ ಅಜಿತ್ ಉಳ್ಳಾಳ್ರನ್ನ ಅವಶ್ಯಕತೆ ಉಂಡು ಆರು ವಿಶೇಷವಾದ ಜನಸೇವೆ ಮನ್ಕೊಂಡಂಚಿನ ಒಂಜಿ ನೇತಾರರು ಆಯ್ತಾ ಬರೀಟೆ ಇನಿ ನಂಗೆ ಸೇವೆ ಕೊರಿಯರ ಶಶಿಕಾಲ ಅಕ್ಕ ಬೈದೇರು ಆರೆಲ್ಲ ಭಾರಿ ಮಲ್ಲ ಮನಸ್ಸರು ಬೈತಾರೆ ಅರೆಗೆಲ್ಲ ಈ ಕ್ಷೇತ್ರದ ಪರವಾದ ಸ್ವಾಗತ ಮಂತೊಂದಿಲ್ಲ ಐದು ಪಕ್ಕ ನಮ್ಮ ಬೊಕ್ಕೊಂಜಿ ಅಜಿತಣ್ಣ ವಿಶಾಲ್ ಇಲ್ಲ ಪಾಪ ಟೆಕ್ನಾಲಜಿ ಮಾತ್ರ ಗೊತ್ತಿತ್ತು ನಂಜಿನ ಜವನಿ ಪಾಪ ಇನ್ನು 7:30 ಗಂಟೆಗೆ ಬಿದ್ದಾರ್ದು ಬೈದೇರಾಗ್ಲಿ 8 ಗಂಟೆಗೆ ಇಡೇ ಎತ್ತಿದ್ದಾರೆ ಐತ ಒಟ್ಟಿಗೆ ದಯಾನಂದನ ಆದಿಪ್ಪರು ಬಾಲಕೃಷ್ಣನ ಆದಿಪ್ಪರು ಪಟ್ಲೇರ ಆದಿಪ್ಪರು ವಿಶ್ವನಾಥನ ಆದಿಪ್ಪರು ಪಾರಿಸ ಆದಿಪ್ಪರು ಬೊಕ್ಕ ಬೈದ ನಂಚಿನ ಮಾತ ಅಯ್ಯರಲ್ಲ ಒರಿದಿತ್ತು ನಾನು ಐತ ಒಟ್ಟಿಗೆ ನಿರಂತರವಾದ ಬೇರೆ ನಮ್ಮ ರಾಜೇಶನ್ನೇ ಪುರುಷೋತ್ತಮನ್ನೇ ಐದು ಅಕ್ಕ ವಿಶೇಷವಾದ ನಮ್ಮ ಚಂದ್ರನ್ನೇ ಐದು ಅಕ್ಕ ನೆಕ್ಕ ಮಾತ ಈ ಶೋಕದ ನಿರ್ವಹಣೆ ಮನ್ಪುನಿ ಜನಸೇವೆ ಮನ್ಪುನಿ ದೈವಸ್ಥಾನ ಭಜನಾ ಮಂದಿರಗಳು ನಿರಂತರವಾದ ಬೇಲೆ ಮಂತದ ಭಾರತೀಯ ಜನತಾ ಪಾರ್ಟಿ ಅನ್ಯನ್ಯ ಜವಾಬ್ದಾರಿ ರವಿ ರೈಕಲ್ ಬಜೆರ್ತಾರೆ ಆರು ನಮ್ಮೊಟ್ಟಿಗೆ ಒಳ್ಳೆಯರು ಇನಿ ನೆತ್ತ ಸೇವೆಯನ್ನು ಪಡೆಯೋಡು ಮನ್ಮನ ಲೆಕ್ಕಾಚಾರಡು ಮಾತಾಡಲ್ಲ ಇಡೀ ಊರು ಏನೇನು ತೊಂದರೆ ಆಗಲಿ ಮುಂದೆ ಪಂಚಾಯತ್ಗೆ ಹೋಗ್ಬಂದ ₹100 ರಿಕ್ಷಾ ಕೊರಡು ಕಾಂಡಿಡ್ದ ಬಯ್ಯ ಮಟ್ಟ ಸಮಯ ಆಲಾಪುಂಡು ಏರೆಗ್ಲ ಇಂಚಿನ ನಮ್ಮ ನರೇಂದ್ರ ಮೋದಿಜಿನ ಯೋಜನಾ ದಿಪ್ಪು
ನಮ್ಮ ಬಸವರಾಜ ಬೊಮ್ಮಾಯಿ ನಮ್ಮ ಮುಖ್ಯಮಂತ್ರಿನ ಯೋಜನೆ ಆದಿಪ್ಪು ಆ ಯೋಜನೆಯನ್ನು ಅಕ್ಲಕ್ಲ ಇಲ್ಲಡೆ ಎತ್ತವಡು ಬಂದ್ಪುನ ಲೆಕ್ಕಾಚಾರಡು ಈ ಗ್ರಾಮಾಂತರ ಪ್ರದೇಶರು ನಟ್ಟಿಲ್ಲದ ಕೈತಲ್ಲಿ ಈ ಕಾರ್ಯಕ್ರಮದಿತ್ತೇನು ಈ ಕಾರ್ಯಕ್ರಮ ಮಾತಾಡಿ ಸದುಪಯೋಗ ಮಾಡ್ಕೊಡು ಒಂದು ಬೂತ್ ಸಮಿತಿ ಅಧ್ಯಕ್ಷರ ಮುಂದಾಳತ್ತೋಡು ಇಲ್ಲಿಲ್ಲ 170 ಜಿಲ್ಲೆಡೆ ಬೋತೇರಿ 170 ಜಿಲ್ಲೆಡೆ ಬೋತೇರಿ ಪಂತನೆ ಜಾತಿ ಮತ ಭೇದ ಬಿಡಿಯರಲ್ಲಿ ಮಾತೆರಲಿನ ಪ್ರೀತಿ ಲೆಪ್ಪೋಡು ಅವಳವಳು ಕಾಗಜ ಕೊರಡು ಈ ಕಾರ್ಯಕ್ರಮ ಯಶಸ್ವಿ ಆಡು ಒಂಜೊಲೆ ಇನಿ ಆಯ್ಜಿಂದ ಪಿರೋ ಒಂಜಿ ದಿನ ಕ್ಯಾಂಪ್ ದಿಕ್ಕ ಇಂಚನೆ ಮೂಲೆ ಒಂಜಿ ಆರೋಗ್ಯ ಶಿಬಿರ ನದಿ ಓಡ ಬಂದದೆ ನಂಗೆ ಮನಸ್ಸುಂಡು ದಾದನ ಇಲ್ಲ ಸೇಸಪ್ಪ ನನ್ನ ಮುಂದಾಳತ್ತೋಡು ಕೇರ್ ಗಟ್ಟಿಲ ನೇತ್ರ ಹತ್ತೋಡು ನಮ್ಮ ಮಾತ ಒಟ್ಟಾದು ಒಂಜಾದು ಮನ್ಪೋಡು ಈ ಬೂತ್ ಗಂಜಿನ ವಿಶೇಷತೆ ಅಧ್ಯಕ್ಷರ ಬಣ್ಣ ನನ್ನ ಮೂಲ ಅತ್ಯಂತ ಜಾಸ್ತಿ ಮುಸ್ಲಿಂ ಸಮುದಾಯದ ಪುಣಿ 210 ಓಟು ಕ್ರಿಶ್ಚಿಯನ್ ಸಮುದಾಯದ ಪುಣಿ ಆಲೋಚನೆ ಮಾಡ್ಲಿ ಆಂಡಲ ಮೂಲು ಭಾರಿ ಅನನ್ಯವಾದ ಸೌಹಾರ್ದ ರೀತಿ ಮೂಲೊಂಜಿ ಈತ ಅಲ್ಪಸಂಖ್ಯಾತರ ಪ್ರಾಬಲ್ಯ ಇತ್ತಂದಲ್ಲ ಆ ಪ್ರೀತಿ ಸಾಮರಸ್ಯ ಐತ ಒಟ್ಟಿಗೆ ಆಜಿ ಸತ್ಯ ಓಟುಗುಂತಂದಲ್ಲ ಹೈಯೆಸ್ಟ್ ಈ ಬೂತರು ಓಟು ತೆಗೆದು ಮಿಗಿಲಿನ ಋಣನು ಎಂಕಿ ಏಪಳ ಸಂದಾಯರನೇ ಸಾಧ್ಯಜಿ ಕಾರ್ಯಕರ್ತರ ಋಣನು ಸಂದಾಯರೇ ಸಾಧ್ಯಜಿ ಮತದಾರ ಬಂಧುಲೇನಾರು ಇನ್ನೆಲ್ಲ ಸಂದಾಯರ ಬಲ್ಲಿ ಪ್ರಥಮವಾದ ಓಟು ಕುಂತನಾಗ ನಮ್ಮ ಎನ್ನ ರಾಜಕೀಯ ಗುರುಗಳು ಸೇಸಪ್ಪನ ಬಂದ್ಕಡೆ ಹಿಂದೆ ಸಂತೋಷ ಹೋಗಿ ಓಟು ಕುಂತು ನಂದು ಮುಳ ಇನಿ ಮುಟ್ಟ ಗೆಲ್ತಿದ್ದಿಚ್ಚಿ ನಾನು ಸೋತುಂಡು ಬಂದದ ಮನಸ್ಸು ದಾಳ ಬೇಜಾರ ಮನ್ಪರೆ ಬಲ್ಲಿ ಬಂದ್ಬಿಣ ಬಾಲಿ ಮಲ್ಲ ಒಂದು ಧೈರ್ಯ ಕೊಡ್ತಾನ ಆ ಓಟು ದಾಖಲೆ ಆಗ್ತಾನೆ 750 ಓಟು ಆ ಜನ ಸ್ವಲ್ಪ ಓಟು ಬಿಡ್ದು ಇನ್ನಿಲ್ಲ ದಾಖಲೆ ಉಂಟು ನಿರಂತರವಾದ ಪಂಚಾಯತ್ ಮೆಂಬರ್ ಮೂಲ ಓಡ 14 ಪಂಚಾಯತ್ ಸೀಟ್ ಬೊಕ್ಕರ ಓಟು ಅಂತ ನನಗೆ 15 ಒಂಜಿ ಸೀಟ್ ಬಂದಾಗ ನಂಗೆ ಮುಳು ಓಟು ಕೊಡ್ತೇವೆ ಜಿಲ್ಲಾ ಪಂಚಾಯತ್ ಸೋಪುಂಡು ಬಂಡದ ಲೆಕ್ಕಾಚಾರ ಲಾಸ್ಟ್ ನನಗೆ ದಾಖಲೆ ಓಟು ಈ ಬೂತರು ಬೂಡ್ದು ನಮಗೆ ಗೆಲ್ತದ ಕರಿಸತಿ MLA ಓಟೆಲ್ಲ ದಾಖಲೆ ಓಟು ಬೂಡ್ದು ಅತ್ಯಂತ ಜಾಸ್ತಿ ಇಂದುಲು 394 ಚಿಲ್ಲರೆ ಇತ್ತನಲ್ಲ 500 ಚಿಲ್ಲರೆ ಓಟು ಬೂಡ್ದು ದಾಖಲೆ ಮಾಡ್ತದೆ ಅಂಚಿನ ಬೂತು ಈ ಬೂತು ಪಾನೆಲ ಬೂತು ಎನ್ನ ಬೂತು ಮತ್ತು ಋಣನ ಹೆಂಗೆ ಸಂದಾಯ ಸಾಧ್ಯ ಐಕೆ ನಮ್ಮ ಈಡರ್ನಗೆ ಮನ ಸೇರ್ಸದೆ ಈ ಕಾರ್ಯಕ್ರಮವನ್ನು ಮನ್ಪೋಡು ಬಂದ್ಪಣ ಉದ್ದೇಶ ಈ ಕಾರ್ಯಕ್ರಮ ಮಂತದಲ್ಲಿ ಮಾಧ್ಯಮದ ಬಂದರು ಇನ್ನು ನಿರಂತರವಾದ ಈ ವೇದಿಕೆ ಅಂತ ಪಾತ್ರರಲ್ಲ ಮಾಧ್ಯಮದ ಅಕ್ಲನ ನಿಜವಾದ ಎಂಕೆ ಆಶೀರ್ವಾದಲ ಇತ್ತು ನಡೆದವರ ಅಕ್ಲೇನ ಎಂಗೆ ಸಂದಾಯ ಸಾಧ್ಯನೇ ಹೆಚ್ಚು ಪಾಪ ಈ ಗ್ರಾಮಾಂತರ ಪ್ರದೇಶಗಳ 8 ಗಂಟೆಗೆ ಬತ್ತಿ ಎತ್ತದ ನಂಜನ ಅವು ನಮ್ಮ ವಿಜಯ ಕರ್ನಾಟಕ ಆದಿಪ್ಪು ಉದಯವಾಣಿ ಆದಿಪ್ಪು ಅಂತರ್ಬಾಯಿ ಆದಿಪ್ಪು ಹೊಸಬ್ಕೊರಲ್ ಆದಿಪ್ಪು ನಮ್ಮ ಹಬ್ಬಕ್ಕ ಚಾನಲ್ ಆದಿಪ್ಪು ಐತ ಒಟ್ಟಿಗೆ ಪ್ರಜಾವಾಣಿ ಆದಿಪ್ಪು ಐತ ಒಟ್ಟಿಗೆ ಅತ್ಯಂತ ಆತ್ಮೀಯ ಮಿತ್ರ ದಿನೇಶ್ ನಾಯ್ಕರು ಪಾಪ ಇನಿ ಮುಟ್ಟಲ್ಲ ನಿರಂತರವಾದ ನಮ್ಮೊಟ್ಟಿಗೆ ಎತ್ತದೆ ಸತೀಶಣ್ಣ ಬುರ್ದೇಪಾಡನ್ನ ಮಾತೆಲ್ಲ ನಿಕ್ಲೆ ಬೈದಾರನ್ನ ನಿಕ್ಲೆಗೆ ಆ ರೀತಿಯ ಅಭಿನಂದನೆ ಮಾಡೋರು ಐತ ಒಟ್ಟಿಗೆ ವಿಶೇಷವಾದ ಈ ಸತಿ ಡಾಕ್ಟರೇಟ್ ಪ್ರಶಸ್ತಿನ ಪಡೆಯನಂಚಿನ ಆ ಪದವಿನ ಪಡೆಯನಂಚಿನ ನಮ್ಮೊಟ್ಟಿಗೆ ನಿತ್ಯ ನಿರಂತರವಾದ ಇಪ್ಪುನಂಚಿನ ಕೋಣಜದ ಸತೀಶಣ್ಣೆ ಪುಂಡಿಕಾಯಿ ಸತೀಶಣ್ಣನಕ್ಲೆ ಬದಾರೆ ನಮ್ಮ ಆಸಿಫ್ ಬಾಯಿ 5 ಬಗ್ಗೆ ಅನ್ಸರ್ ಬಾಯಿ 5 ಬಗ್ಗೆ ದಿನೇಶಣ್ಣೆ ವಸಂತ ಮಾತಾಡಲ್ಲ ಅಕ್ಲೆ ನಮ್ಮ ವಿಶೇಷವಾದ ಅಕ್ಲೆ ಋಣವನ್ನು ಸಂದಾಯ ಸಾಧ್ಯಜಿ ನಿಕ್ಲೆ ಬೈದನೇಗೆ ಬಡದು ನಿಕ್ಲೆ ಬತ್ತದ ಸಹಕಾರ ಮಂತ್ರಿನಿಗೆ ಬಡದು ವಿಶೇಷವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಣಾಜೆ ಮಹಾಶಕ್ತಿ ಕೇಂದ್ರದ ಪಜೀರ್ ಗ್ರಾಮದ ಪಾನೇಲ ಬೂತ್ 110 ನಂಬರ್ ಬೂತದ ನಂಬರ್ ಈ ಬೂತದ ಪರವಾದ ಬೈದನಗಳ ಮಾತೆರೆಗಳ ವಿಶೇಷವಾದ ಅಭಿನಂದನೆಯನ್ನು ಕೊಡುವುದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆಗೆ ಪೂರ ಎನ್ನ ಉಡಲ್ ದಿಜ್ಜಿನ ಸುಲ್ಮೇಲೆಯನ್ನು ಸಂದಾದು ಎನ್ನ ಪಾತೆರವಂತವೇ ಜೈ ಹಿಂದ್ ಜೈ ಕರ್ನಾಟಕ ಇಂಥ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಲ್ಪನ ಮುಖಾಂತರ ಉದ್ಘಾಟನೆ ಮಾಡ್ತದಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ नारायणी नमोस्तुते नरेंद्र मोदी जी के बसवराज बोम्माई जी के JP नड्डा जी के नलिन कुमार कटील जी के सुदर्शन जी के भारतीय जनता पार्टी के
ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಅತ್ಯಂತ ಹೆಚ್ಚಿನ ಕಾರ್ಯಕರ್ತರನ್ನು ಹೊಂದಿರುವಂಥ ಪಾರ್ಟಿ. ನಮ್ಗೆ ಗೊತ್ತಿರಬೇಕು, ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಕಾರ್ಯಕರ್ತರು ಹೊಂದಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ನಮ್ಮ ಹಿರಿಯ ಕಾರ್ಯಕರ್ತರ ಶ್ರಮ ಮತ್ತು ತ್ಯಾಗ. ಹಾಗಾಗಿ ಮತ್ತು ಇವಾಗಿನ ಈ ದೇಶದ ಈ ಪಾರ್ಟಿಯ ನಾಯಕತ್ವ, ನಮ್ಮೆಲ್ಲರ ನಾಯಕರಾಗಿರೋ ಮೋದಿಯವರ ಆ ಕನಸು ಇವತ್ತು ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳು ಆಯೋಜಿಸಲಿಕ್ಕೆ ಮತ್ತು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ಕೊಡಲಿಕ್ಕೆ ಕಾರಣ ಯಾರಂತ ಕೇಳಿದರೆ ನಮ್ಮೆಲ್ಲರ ನಾಯಕರಾದ ನರೇಂದ್ರ ಮೋದಿ ಅವರು. ಅವರ ಕನಸಾಗಿರುವಂಥ ಆಯುಷ್ಮಾನ್ ಭಾರತ್ ಯೋಜನೆ. ಈ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಸಾರ್ವಜನಿಕರಿಗೆಲ್ಲರಿಗೂ ಮಾಹಿತಿ ಇದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಈ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಕಳೆದ ಬಾರಿ ಇದ್ದಂಥ ಆಯುಷ್ಮಾನ್ ಕಾರ್ಡ್ನ ಬದಲಾವಣೆಗೋಸ್ಕರವಾಗಿ, ಅಂದರೆ ಈ ಯೋಜನೆಯಲ್ಲಿರುವಂಥ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಒನ್ ಕಾರ್ಡ್ ಒನ್ ನೇಷನ್ ಅನ್ನುವಂಥ ಯೋಜನೆ ಮೂಲಕವಾಗಿ ಇವತ್ತು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅನ್ನುವಂಥ ಆಭಾ ಕಾರ್ಡ್ ಅನ್ನುವಂಥ ಕಾರ್ಡನ್ನು ಇವತ್ತು ಹೊಸದಾಗಿ ಅದನ್ನು ನೋಂದಣಿ ಮಾಡಿಕೊಳ್ಳುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ಹಾಕಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಆಯುಷ್ಮಾನ್ ಭಾರತ್ನಲ್ಲಿ ಆ ಯೋಜನೆ ಬಡವರಿಗೆ ಎಷ್ಟು ಉಪಯೋಗವಾಗಿದೆ ಅಂತ ಕೇಳಿದರೆ, ಕಳೆದ ಬಾರಿಯ ಆ ಮಹಾಮಾರಿ ಕೊರೋನಾದ ಸಂದರ್ಭದಲ್ಲಿ ಬಡವರು ಪಟ್ಟಂತ ಕಷ್ಟಕ್ಕೆ ಸಹಕಾರಿ ಯಾವುದಾಯ್ತು ಅಂತ ಕೇಳಿದರೆ ಆಯುಷ್ಮಾನ್ ಭಾರತ್ ಕಾರ್ಡ್. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ 5 ಲಕ್ಷದ ಮೊತ್ತ ಅದರ ಕಷ್ಟ ಬಡವರಿಗೆ ಮಾತ್ರ ಗೊತ್ತಿರುವಂಥದ್ದು. ಅಂದರೆ ಶ್ರೀಮಂತರು ಅದಕ್ಕೆ ಬೇಕಾದಂಥ ಇನ್ಶೂರೆನ್ಸ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಯೋಜನೆಗಳು ಅಥವಾ ಖಾಸಗಿ ಆಗಿರುವಂಥ ಯೋಜನೆಗಳು ಮಾಡಬಹುದು. ಆದರೆ ಬಡವರಿಗೆ ಯಾವುದು ಮುಖ್ಯ ಅಂತ ಕೇಳಿದರೆ, ಕೇವಲ ಇವತ್ತು ದುಬಾರಿ ಯಾವುದಂತ ಕೇಳಿದರೆ ಔಷಧ ಅನ್ನುವಂಥದ್ದು ಇವತ್ತು ಬಹಳ ದುಬಾರಿಯಾಗಿದೆ. ಹಾಗಾಗಿ ಇದನ್ನು ಮನಗಂಡಂತ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಆಯುಷ್ಮಾನ್ ಭಾರತ್ ಅನ್ನುವಂಥ ಒಂದು ಯೋಜನೆಯನ್ನು ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಆ ಔಷಧದ ಯೋಜನೆಯನ್ನು ಅಥವಾ ಉಚಿತ ವೈದ್ಯಕೀಯ ಯೋಜನೆಯನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಂದಿದ್ದಾರೆ. ಹಾಗಾಗಿ ಅದರ ಒಂದು ಪುನರಾವರ್ತಿತ ಯೋಜನೆ ಇವತ್ತು ಆಭಾ ಕಾರ್ಡ್ನ ಮೂಲಕವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ಪ್ರಯೋಜನವನ್ನು ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಯೋಜನೆ ಪಡ್ಕೊಂಡಿದ್ದಾರೆ. ನಮ್ಗೆ ಗೊತ್ತಿದೆ, ಸುಮಾರು 165ಕ್ಕಿಂತಲೂ ಹೆಚ್ಚಿನ ಯೋಜನೆಯನ್ನು ನಮ್ಮ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಜಾರಿಗೆ ತಂದಿದ್ದಾರೆ. ಈ 165 ಯೋಜನೆಗಳಲ್ಲಿ ಈ ದೇಶದ ಒಬ್ಬಲ್ಲ ಒಬ್ಬ ಕೂಡ ಪ್ರತಿ ನಾಗರಿಕನಿಗೂ ಕೂಡ ಅವಶ್ಯಕತೆ ಅನಿಸ್ತಾ ಇದೆ. ಯಾಕಂತ ಕೇಳಿದರೆ, ಮಾರಕ ರೋಗ ನಮ್ಮ ಕೊರೋನಾದ ಸಂದರ್ಭದಲ್ಲಿ ಆ ಚುಚ್ಚುಮದ್ದನ್ನು ಕೊಟ್ಟು ಇಡೀ ದೇಶಕ್ಕೆ ಮಾದರಿ ಅಂತ ನಮ್ಮ ನಾಯಕ ಯಾರಂತ ಕೇಳಿದರೆ ಅದು ನರೇಂದ್ರ ಮೋದಿ. ಹಾಗಾಗಿ ಅನೇಕ ಒಂದು ಜನಪರ ಯೋಜನೆ ತಂದಂಥ ಆ ಗೌರವ ಸಲ್ಲಬೇಕಾಗಿರುವಂಥ ನರೇಂದ್ರ ಮೋದಿ ಅವರಿಗೆ, ಆ ನರೇಂದ್ರ ಮೋದಿಯವರನ್ನು ಆ ನಾಯಕತ್ವವನ್ನು ಕೊಟ್ಟಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯರ ಕನಸನ್ನು ಇವತ್ತು ನಮ್ಮ ದೇಶದ ನಾಯಕತ್ವ ಆ ಕನಸನ್ನು ನನಸು ಮಾಡುವಂಥ ಕೆಲಸ ಕಾರ್ಯಕ್ಕೆ ಹೊರಟಿದೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅನೇಕ ಹಿರಿಯರು ತಮ್ಮ ತ್ಯಾಗ ಮತ್ತು ಬಲಿದಾನವನ್ನು ಪಾರ್ಟಿಗೋಸ್ಕರ ಮಾಡಿದ್ದಾರೆ. ಇವೆಲ್ಲವನ್ನು ನಾವು ಇವತ್ತು ಗಮನದಲ್ಲಿಟ್ಟುಕೊಂಡು ನಮ್ಮ ಹಿರಿಯರ ಆಶೀರ್ವಾದದಂತೆ ಮತ್ತು ಹಿರಿಯರ ಒಂದು ಒತ್ತಾಸೆಯಂತೆ ನಾವೆಲ್ಲ ಕಾರ್ಯಕರ್ತರು ಅವರ ಕನಸನ್ನು ನನಸು ಮಾಡಿಕೊಳ್ಳೋಸ್ಕರವಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ವೇಗವನ್ನು ಕೊಡುವ ಮೂಲಕವಾಗಿ ಬೂತ್ ಮಟ್ಟದಲ್ಲಿ ಸಹಕಾರಿಯಾಗುವಂಥ ಎಲ್ಲ ಯೋಜನೆಗಳನ್ನು ಜಾರಿಗೆ ಮಾಡಿಕೊಂಡು ಕೊಳ್ಳುವಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಅನ್ನುವಂಥ ಮಾತನ್ನು ಹೇಳುತ್ತಾ, ಪ್ರತಿ ಬೂತಲ್ಲೂ BLA 2 ಮತ್ತು ಅಧ್ಯಕ್ಷರ ಒಂದು ಸಭೆ ನಡೆಸಿ ಪ್ರತಿ ತಿಂಗಳ 3ನೇ ಆದಿತ್ಯವಾರದಂದು ಬೆಳಿಗ್ಗೆ ನಮ್ಮ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನಾವೆಲ್ಲರೂ ಬೂತಲ್ಲಿ ಕೂತು ಅದನ್ನು ವೀಕ್ಷಿಸುವ ಮೂಲಕವಾಗಿ ದೇಶದಲ್ಲಿ ಕೊಟ್ಟಂಥ ಯಾವೆಲ್ಲ ಯೋಜನೆಗಳಿದ್ದಾವೆ ಅದನ್ನು ನಮ್ಮ ಬೂತ್ನ ಸಭೆಯಲ್ಲಿ ಚರ್ಚಿಸಿ ಆ ಬೂತ್ನ ಕಾರ್ಯಕರ್ತರಿಗೆ ತಿಳಿಸುವಂಥ ಕೆಲಸ ಮಾಡಿದಾಗ ಪ್ರತಿ ಮನೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಕೊಟ್ಟಂಥ ಯೋಜನೆ ಪ್ರತಿ ಮನೆಗೆ ಪ್ರತಿ ಮನಕ್ಕೆ ಮುಟ್ಟುವಂತಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷವಾಗಿದೆ. ಪ್ರತಿ ಬೂತಲ್ಲೂ ಕೂಡ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ 210 ಬೂತ್ಗಳನ್ನು ಕೂಡ ಇಂತಹ ಕಾರ್ಯಕ್ರಮ ನಡೀತಾ ಇದೆ. ಇನ್ನಷ್ಟು ಸಂಘ ಸಂಸ್ಥೆಗಳನ್ನು ವಿಶ್ವಾಸ ತೆಗೆದುಕೊಂಡು ಅವರ ಮೂಲಕವಾಗಿ
ಮತ್ತಷ್ಟು ವೇಗವನ್ನು ಕೊಡುವಂಥ ಕಾರ್ಯಕ್ರಮಗಳು ನಡೆಯಲಿ ಅನ್ನುವಂಥ ವಿಶ್ವಾಸದೊಂದಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಈ ಎಲ್ಲ ಕೆಲಸಗಳಿಗೆ ಶ್ಲಾಘನೆಯನ್ನು ಮಾಡುತ್ತಾ 110ನೇ ನಮ್ಮ ಪಾನಲ ಬೂತ್ನ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಗಣೇಶ ಯುವಕ ಸಂಘದ ಎಲ್ಲ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದುವರೆಗೆ ನಡೆದಿಲ್ಲ. ಭಾರಿ ದೊಡ್ಡ ಕಾರ್ಯಕ್ರಮ ನಡೆಯಿತು. ಆದರೆ ಸ್ವಾತಂತ್ರ್ಯದ ಸವಿಯನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಈ ಪಾರ್ಟ್ನ ಆಗ್ತದೆ ಅಲ್ಲ. ಒಂದು ಹಾಡು ಕೇಳಿದ ನಾನು ಹೋಗುವ ರೇಡಿಯೋ ಹಾಕುವ ಅಭ್ಯಾಸ ಬೇಡ. ಒಂದು ಹಾಡು ಬಂತು ನಿನ್ನೆ ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ, ಶ್ರೀಮಂತರ ಜೋಬಿಗೆ ಬಂತು, ಪೊಲೀಸರು, ಹಾಗಾದ್ರೆ ಪ್ರತಿ ಮುಂದೆ ಹೋಗ್ತದೆ. ಆದರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ ಮೇಲೆ ಜನಕ್ಕೆ ಏನು ಬೇಕು ಆ ಯೋಜನೆ ಕೊಟ್ಟರು. ಈ ದೇಶ ಜನರಿಗೆ ಏನು ಬೇಕು ಅದನ್ನು ಯೋಜನೆ ಕೊಟ್ಟರು. ಯಾವ ಏನು ಕೊಟ್ಟರೂ ಕೂಡ ಆದರೆ ಅದು ಸಂಪೂರ್ಣವಾಗಿ ಜನಕ್ಕೆ ಮುಟ್ಟಲಿಲ್ಲ ಅನ್ನೋದ ಮನಗಂಡ ಮೋದಿಯವರು ಆಯುಷ್ಮಾನ್ ಭಾರತ ಯೋಜನೆ ಜಾರಿ ಆ ಯೋಜನೆ ತುಂಬ ಮಟ್ಟಿಗೆ ಅದು ಫಲ ಕೊಟ್ಟು ಅದಕ್ಕೆ ಉಲ್ಲೇಖ ಮಾಡಿದರು. ಕೊರೋನಾದ ಸಂದರ್ಭದಲ್ಲಿ ಏನಾಯಿತು ನಾನು ಕಂಡಿದ್ದೇನೆ. ಆಯುಷ್ಮಾನ್ ಕಾರ್ಡ್ ಬರೋದಕ್ಕೆ ಮೊದಲು ಆಸ್ಪತ್ರೆ ಕಾಟ ಸಂತೋಷ್ ಕುಮಾರ್ ಜಾಸ್ತಿ ಇತ್ತು, ನನಗೂ ಜಾಸ್ತಿ ಇತ್ತು, ಪಣಿಸೋರು ಜಾಸ್ತಿ ಇತ್ತು, ಶೇಷಪ್ಪನೂ ಜಾಸ್ತಿ ಇತ್ತು. ಅಣ್ಣ ಆಸ್ಪತ್ರೆ ಡಿಸ್ಚಾರ್ಜ್ ಆಪನು ಬಿಲ್ ಕಟ್ಟರೆ ಕಾಸಿಂಜಿ ವ್ಯವಸ್ಥೆ ಮಲ್ಪಲೆ, ಅಣ್ಣ ಮಗನ ಆಸ್ಪತ್ರೆ ಸೇರಿಸದೆ ವ್ಯವಸ್ಥೆ ಮಲ್ಪಲೆ. ಆದರೆ ಆಯುಷ್ಮಾನ್ ಭಾರತ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಕೂಡ ಆರೋಗ್ಯ ಅನ್ನುವಂಥ ಯೋಜನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭ. ಯಾರು ತೀರ ಅನಾರೋಗ್ಯದಿಂದ ತೊಂದರೆ ಪಡ್ತಾ ಇದ್ದಾರೆ ಅವರಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸರಿಯಾದ ಆಸ್ಪತ್ರೆಯಲ್ಲಿ ವೈದ್ಯ ಚಿಕಿತ್ಸೆ ಕೊಡಿಸಿ, ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡ ಮೇಲೆ ಮನೆಗೆ ಮರ್ಯಾದೆಗೆ ಬರಬೇಕಲ್ಲ. ಹೆಂಡತಿಯ ಬಂಗಾರವನ್ನು ಅಡವಿಟ್ಟು ಆಸ್ಪತ್ರೆ ಡಿಸ್ಚಾರ್ಜ್ ಆದವರಿಗೆ ಭಾಳ ಜಾಸ್ತಿ. ಗಂಡನ ಪ್ರಾಣಕ್ಕಾಗಿ ತನ್ನ ಬಂಗಾರವನ್ನು ಕೂಡ ಒತ್ತೆ ಇಟ್ಟು ಗಂಡನ ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರೋದು, ತನ್ನ ಮಗನ ಆರೋಗ್ಯಕ್ಕಾಗಿ ಬಂಗಾರ ಒತ್ತಿ ಇಟ್ಟು ಮಗನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರೋದು, ತನ್ನ ಸೊಸೆಯ ಆರೋಗ್ಯಕ್ಕಾಗಿ ಬಂಗಾರ ಒತ್ತಿಡು, ಇದು ನಡೀತಾ ಇತ್ತು. ಆದರೆ ಒಂದು ವಿಶೇಷ ಸಂಗತಿ ಉಲ್ಲೇಖ ಮಾಡಬೇಕು ಪಂಡಿತ ಸೋರೆ, ನಮ್ಮ ಅಮ್ಮೆಮಳ ಸೇವಾ ಸಹಕಾರ ಮಂಡಳಿ ಸಂಜೆ ಕಂಡು ಈ ಆಯುಷ್ಮಾನ್ ಕಾರ್ಡ್ ಜಾರಿಗೆ ಬಂದ ಮೇಲೆ ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿದ್ರೆ ಕಾಸು ಕೊಡೋದು ಯಾರು ಬಂಗಾರ ಹೊತ್ತೆ ಇಟ್ಟಿಲ್ಲ. ಅಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಇದನ್ನು ಯಶಸ್ವಿ ಮಾಡಿದ್ದಾರೆ. ನರೇಂದ್ರ ಮೋದಿ ಜಾರಿ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಿದ್ದೇವೆ. ಮನೆ ಮನೆಗೆ ವ್ಯಕ್ತಿಗೆ ಆಯುಷ್ಮಾನ್ ಕಾರ್ಡ್ ಕೆಲಸವನ್ನು ಆಗಿದೆ. ಪ್ರತಿ ವ್ಯಕ್ತಿಯೂ ಕೂಡ ಕಾರ್ಡ್ ತುಂಬ ಕೆಲಸ ಆಗಿದೆ ಮನೆ ಯಜಮಾನ ಮೂಲಕ. ಈಗ ಒಂದು ಹಂತ ಮುಂದೆ ಹೋಗಿ ಇದನ್ನು ಇನ್ನೂ ಹೆಚ್ಚು ವಿಸ್ತಾರವಾಗಿ ಕಾರ್ಯಕ್ರಮ ಜಾರಿಗೆ ಬರ್ತಕ್ಕಂಥದ್ರಿಂದ ಈ ಆಭಾ ಕಾರ್ಡ್ ಅದು ಜಾರಿಗೆ ಬರ್ತಾ ಇದೆ. ಮೋದಿಯವರ ಆಭಾ ಕಾರ್ಡ್ ಜಾರಿಗೆ ನನಗೇನು ಅಂತ ಯೋಚನೆ ಈ ಭಾಗದ ಜನ ಮಾಡಲಿಲ್ಲ. ಈ ಭಾಗದ ಜನ ಸರಿಯಾದ ಚಿಂತನೆ ಮಾಡಿದರು. ಮೋದಿ ಹೇಳಿದಂಥ ಈ ಆಭಾ ಕಾರ್ಡ್ ಏನು ಯೋಜನೆ ಇದೆ ಇದನ್ನು ಮತ್ತೊಮ್ಮೆ ಮನೆ ಮನೆಗೆ ಮುಟ್ಟಿಸಬೇಕು. ಆ ಯೋಜನೆಯನ್ನು ಬೇರೆ ಬೇರೆ ಕಡೆ ಜನ ಮಾಡ್ತಾರೆ. ಆದರೆ ರಾಜಕೀಯ ಪಕ್ಷದ ಅಡಿಯಲ್ಲಿ BJPಯ ಅಡಿಯಲ್ಲಿ ಗಣೇಶ ಮಂಡಳಿಯ ಜೊತೆ ಸೇರಿಕೊಂಡು ಈ ಆಭಾ ಕಾರ್ಡ್ ವಿತರಣೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂತೋಷ. ನಮ್ಮೆಲ್ಲರ ಆತ್ಮೀಯರಾದ ಅಜಿತ್ ಅವರು ವಿಶೇಷವಾದ ಮುತುವರ್ಜಿ ವಹಿಸಿಕೊಂಡು ಅವರ ತಂಡ ಸಾಮಾಜಿಕ ಜಾಲತಾಣ ತಂಡ ಅದನ್ನು ಮಾಡ್ತಾ ಇರೋದು ಮನಸ್ಸಿಗೆ ಸಂತೋಷಪಟ್ಟಿದೆ. ಯಾರೆಲ್ಲ ಈ ಕಾರ್ಡನ್ನು ಫಲವನ್ನು ಪಡ್ಕೊಳ್ತೀವಿ ಕೇವಲ ಇಲ್ಲಿ ನಿಲ್ಲಬಾರ್ದು, ಇನ್ನೊಂದು ಮನೆಗೆ ಮೆಸೇಜ್ ನಿಮ್ಮಿಂದ ಹೋಗಬೇಕು. ಹೌದು, ಇನ್ನೊಂದು ಮನೆಗೆ ಆ ಮೆಸೇಜ್ ಹೋಗಬೇಕು. ಸಂತೋಷ ಹೇಳ್ತಾರೆ, ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಈ ಇಡೀ ಈ ಮಹಾಶಕ್ತಿ ಕೇಂದ್ರ ಪೂರ್ಣಾಡ ಮಹಾಶಕ್ತಿ ಕೇಂದ್ರದಲ್ಲಿ ಯೋಚನೆ ಮಾಡ್ತಾರೆ. ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನವೇನು ಪದಗಳು ನಾಡ್ದು ಸೊಸೈಟಿ ಮಾಡ್ತಾರೆ. ಸೊಸೈಟಿ ಈ
ರೀತಿಯಲ್ಲಿ ಈ ಯೋಜನೆ ಇದು ಯಶಸ್ವಿಯಾಗಿದೆ. ಈ ಯಶಸ್ವಿಯನ್ನು ಇನ್ನಷ್ಟು ಯಶಸ್ವಿ ಮಾಡುವಂಥ ಪಕ್ಷದ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಕೈ ಜೋಡಿಸೋಣ. ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಾಳೆ ನಾನು ಕೂಡ ಹಬ್ಬ ಕಾರ್ಯಕ್ರಮ ಹಂಚೋಣ, ನಾನು ಕೂಡ ನಿಮ್ಮ ಜೊತೆ ಸೇರ್ಕೊಳ್ತೇನೆ. ಇದು ಕೇವಲ ಭಾಷಣಕ್ಕೆ ಸೀಮಿತ ಮಾಡೋಣ. ಪ್ರತಿ ಯಾರು ಅಗತ್ಯ ಇದೆ ಅವ್ರನ್ನ ಹುಡುಕಿ ಅವ್ರು ಸೇರಿಸುವಂಥ. ಹೇಗೆ ಮನೆ ಹೋಗಿ ವೋಟರ್ ಕಾರ್ಡಿಗೆ ಹೆಸರು ನಾವು ಎನ್ರೋಲ್ಮೆಂಟ್ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಬ್ಬ ಕಾರ್ಡು ಎಲ್ಲರಿಗೂ ಮುಟ್ಟಬೇಕು ಕೆಲಸ ಮಾಡುವ ಅಂತ ಹೇಳ್ಕೊಂಡು ಕಾರ್ಯಕ್ರಮಗಳನ್ನು ತಡವಾಗಿದೆ. ಸಂಘದ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಈ ಕಾರ್ಯಕ್ರಮ ಬಂದಿದ್ದೆ. ಒಳ್ಳೆಯದಾಗಲಿ. ಮಾಮಲ ಸಂತೋಷ ಅಂಡೆ. ನಮಸ್ಕಾರ. ಬಹುಶಃ ಒಂದು ಶಕ್ತಿ ಕೇಂದ್ರದ ಸಭೆಯಲ್ಲಿ ನಾನು ಉಲ್ಲೇಖ ಮಾಡಿದ್ದೆ. ಬರೀ ಇಲ್ಲಿ ನಾವು ಮಾತಾಡಿದ್ರೆ ಸರಿಯಲ್ಲ. ಬೂತ್ ಮಟ್ಟದಲ್ಲಿ ಈ ಬಗ್ಗೆ ನಾವು ಸಂಪರ್ಕಿಸಬೇಕು, ಬೂತ್ ಜನರನ್ನು ನೋಡಬೇಕಂತ ಆ ಒಂದು ಕಾರ್ಯವನ್ನು ನಮ್ಮ ಶಕ್ತಿ ಕೇಂದ್ರದಲ್ಲಿ ಪ್ರಪ್ರಥಮವಾಗಿ ಪಾನೆಲ ಬೂತಿನವರು ಅದನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈಗ ಹೇಳಿದಂತೆ ಮೋದಿಯವರಿಂದ ಎಷ್ಟೋ ಯೋಜನೆಗಳು ಬಂದಿದೆ, ಎಷ್ಟೋ ಯೋಜನೆಗಳನ್ನು ಫಲಾನುಭವಿಗಳು ತಿನ್ನಿಸಿದ್ದಾರೆ. ಆದರೆ ಅದು ಯಾರಿಂದ ಹೇಗೆ ಯಾರಿಗೆ ಬಂತೆ ಅಂತ ಆ ಬಗ್ಗೆ ನಮಗೆ ಯಾರಿಗೂ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ್ದರಿಂದ ಇವತ್ತಿನ ಇಂತಹ ಸಭೆಯಲ್ಲಿ ಆ ಮಾಹಿತಿಯನ್ನು ಕೊಟ್ಟು ಮೋದಿಯವರ ಯಾವ ಯೋಜನೆಗಳು ಜನರಿಗೆ ಸಿಗುತ್ತದೆ ಎಂಬುದನ್ನು ಹೇಳಿದ ಇವತ್ತಿನ ಈ ಸಭೆಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮುಂದೆ ರೈತರಿಗೆ ವರ್ಷಕ್ಕೆ 12,000 ರೂಪಾಯಿ ಬರುವಂಥ ಒಂದು ಯೋಜನೆ ಎಲ್ಲರಿಗೂ ಗೊತ್ತಿರಬಹುದು. ಆದರೆ ಎಲ್ಲರದನ್ನು ಆ 12,000 ರೂಪಾಯಿ ಬ್ಯಾಂಕಿಗೆ ನೇರವಾಗಿ ಬರ್ತದೆ, ಅದನ್ನು ಪಡ್ಕೊಳ್ತಾರೆ. ಆದರೆ ಮೋದಿಗೆ ಆ ಬಗ್ಗೆ ಒಂದು ಇನಿತು ಕೃತಜ್ಞತೆಯನ್ನು ಸಲ್ಲಿಸುವಂಥ ಔದಾರ್ಯ ಕೂಡ ಇಲ್ಲ. ಆದರೆ ಎಲ್ರಿಗೂ ಸಮಾನಾಂತರದಲ್ಲಿ ಮೋದಿಯವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಾವು ಭಾರತೀಯ ಜನತಾ ಪಕ್ಷದ ಆಡಳಿತ ವೈಖರಿಯನ್ನು ನೋಡ್ಬೋದು. ಇದಕ್ಕೆ ನಾನು ಉದಾಹರಣೆ ಇನ್ನೊಂದು ಹೇಳ್ತೇನೆ. ಈ ಪಾನಲ್ಗೆ ಸಂಬಂಧಪಟ್ಟೆ ಮೋದಿಯವರು ಪ್ರಧಾನಿಯಾಗಿದ್ದರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು. ಆಗ ಗ್ರಾಮ್ ಸಡಕ್ ಯೋಜನೆ ಅಂತ ಒಂದು ದೊಡ್ಡ ಯೋಜನೆ ಬಂತು. ಬಹುಶಃ ಬಜೀರು ಗ್ರಾಮಕ್ಕೆ 2 ಸಡಕ್ ಯೋಜನೆಗಳು ಮಂಜೂರಾಗಿತ್ತು. ಒಂದು ಇದೇ ಪಾನೆಲ ಗುಂಪಕಲ್ಲಿನಿಂದ ಪಾನೆಲಕ್ಕಾಗಿ ಇದು, ಇನ್ನೊಂದು ನಮ್ಮ ತಂಜರೆಯಿಂದಾಗಿ ಇದೇ ನಮ್ಮ ಇದಕ್ಕೆ ಬರುವಂಥ 2 ರಸ್ತೆಗಳು. ಅಂದರೆ ಬೇಡುವವರಿದ್ದರೆ ಕೊಡುವವರು ಇರ್ತಾರೆ, ಅದನ್ನು ಒದಗಿಸುವವರು ಇರ್ತಾರೆ. ಆದ್ದರಿಂದ ನಾವು ನಿರಂತರವಾಗಿ ಎಚ್ಚರಿಕೆಯಿಂದ ಇದ್ದರೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ನಾವೆಲ್ಲ ಪಡೆಯಬಹುದಂತ ಹೇಳ್ತಾ ನನ್ನನ್ನು ಕರೆದು ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ ಪಾನೆಲ ಗಣೇಶ ಯುವಕ ಮಂಡಲ ಮತ್ತು ಬೂತ್ ಸದಸ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ, ಇನ್ನು ಮುಂದೆ ಕೂಡ ಆ ಜನಪರ ಕಾರ್ಯಗಳನ್ನು ಜನರಿಗೆ ತಿಳಿಸ್ತಾ ಇರಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಅಧ್ಯಕ್ಷತೆ ವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥ ಶೇಷ ಪಟೇಲ್ ಬಜೀರ್ ಇವರಿಗೆ ಹೃತ್ಪೂರ್ವಕವಾಗಿ ವಂದನೆ ಸಲ್ಲಿಸಿದ್ದೇನೆ. ಮನೆಗೆ ಹೋಗಿ ಆಮಂತ್ರಣ ಪತ್ರವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕಾರ ಮಾಡಿದಂಥ ಗಣೇಶ ಯುವಕ ಮಂಡಲ ಪಾನೇಲ. ಈ ಕಾರ್ಯಕ್ರಮ ಅಷ್ಟಲ್ಲದೆ ಧಾರ್ಮಿಕವಾಗಿರುವುದು ಯಾವುದೇ ಕಾರ್ಯಕ್ರಮ ಆಗಿರುವುದು ಅದರಲ್ಲಿ ಮುಂಚೂಣಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕಾರ ನೀಡುವುದು ಗಣೇಶ ಯುವಕ ಮಂಡಲ. ಗಣೇಶ ಯುವಕ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಕೋಟೆಯವರು ಅವರು ಧನ್ಯವಾದ ಕೊಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸಬೇಕಾಗಿ ವಿನಂತಿ. ಆತ್ಮೀಯರೇ, ಇಂದಿನ ಈ ಕಾರ್ಯಕ್ರಮದ ಜನಪರ ಕಾರ್ಯಕ್ರಮ, ಇದರ ಕಾರ್ಯಕ್ರಮವನ್ನು ನಡೆಸಲು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಶ್ರೀಯುತ ನಮ್ಮ ಹಿರಿಯರು, ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ನಮ್ಮ ಗಣೇಶ ಯುವಕ ಸಮಿತಿಗೆ ಇದಕ್ಕೆ ನಮ್ಮ ಮಾರ್ಗದರ್ಶಕರಾದಂಥ ಶ್ರೀಯುತ KR ಗಟ್ಟಿ ಅವರು, ಇವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಮತ್ತು ನಮ್ಮ ಈ ಭಾಗದ ರಾಜಕೀಯ ಗುರುಗಳಂತ ಹೇಳ್ಬೋದು, ನನಗೆ ಕೂಡ ಗುರುಗಳೇ ಆಗಿರುವಂಥ ಶ್ರೀಯುತ ಶೇಷ ಪಟೇಲ್ ಇವರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತೇನೆ. ಮತ್ತು ಕ್ಷೇತ್ರದ ಅಧ್ಯಕ್ಷರಾದಂಥ ಚಂದಸ್ ಪಂಡಿತ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಲಹೆ ಸೂಚನೆ ನೀಡಿದಂಥ ಚಂದಸ್ ಪಂಡಿತ್ ಇವರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತೇನೆ. ಮತ್ತು ಈ ಕುರ್ನಾಡು, ಬಜೀರು, ಗೋಲಿಯಾರು ಎಲ್ಲ ಗ್ರಾಮಗಳಿಗೆ ಸಮಾಜ ಸೇವಕರು ಮತ್ತು ಅಮ್ಮೆಂಬಲ ಬ್ಯಾಂಕಿನಲ್ಲಿ ಯಾವುದೇ ಬಡ ಜನರ ಬರಲಿ, ವಿದ್ಯೆಗೆ ದಾನಿಯಾಗಿ ಬರಲಿ, ದಾನಿಗಳಾಗಿರುವಂಥ ಶ್ರೀಯುತ TG ರಾಜಾರಾಮ್ ಭಟ್ ಇವರನ್ನು ಕೂಡ ಈ ಸಂದರ್ಭಕ್ಕೆ ಬಂದು ನಮಗೆ ಮಾರ್ಗದರ್ಶನ ನೀಡಿದಂಥ TG ರಾಜಾರಾಮ್ ಭಟ್ ಇವರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತೇನೆ. ಮತ್ತು ನವೀನ್ ಪಾದಲ್ಪಾಟಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ
ಈ ಕಾರ್ಯಕ್ರಮ ಇಲ್ಲಿ ನಡೆಯಬೇಕು. ನಿಮ್ಮ ಪ್ರಾರಂಭದಲ್ಲಿ ನಮ್ಮ ಈ ಪಾಣೆಲ ಬೂತಿನಿಂದ ಪ್ರಾರಂಭ ಆಗಬೇಕೆಂಬ ಒಂದು ಮಹದಾಸೆಯನ್ನು ಇಟ್ಟಂಥ ಶ್ರೀಯುತ ಸಂತೋಷ್ ಕುಮಾರ್ ರೈ ಅವರು, ಇವರು ಗಣೇಶ ಯೋಗ ಸಮಿತಿಯ ಪ್ರಾರಂಭದ ಅಧ್ಯಕ್ಷರು. ಮತ್ತು ಈ ಬೂತಿ ಯಾವ ಒಂದು ಉತ್ತಮ ಕೆಲಸಗಳಾಗಲಿ ಅದು ಈ ಬೂತಿನಿಂದಲೇ ಪ್ರಾರಂಭ ಆಗಬೇಕು. ಯಾಕೆಂತ ಹೇಳಿದರೆ ಅವರ ಈ ಬೂತ್ ಆದ ಕಾರಣ ಅವರು ಇಲ್ಲಿಂದಲೇ ಪ್ರಾರಂಭ ಮಾಡುವುದು. ಹಾಗಾಗಿ ಪ್ರಥಮವಾಗಿ ನನಗೆ ಫೋನ್ ಮಾಡಿ ನಮ್ಮ ಬೂತಿನಲ್ಲಿ ಈ ಕಾರ್ಯಕ್ರಮ ಮಾಡುವ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಿಮ್ಮ ಗಣೇಶ ಯೋಗ ಸಮಿತಿಯ ಮುಂದಾಳತ್ವದಲ್ಲಿ ನಡೆಯಬೇಕು, ಇದಕ್ಕೆ ನಿಮ್ಮ ಸಹಕಾರ ನೀಡಬೇಕು. ನೀವೆಲ್ಲರೂ ಸೇರಿ ಮನೆ ಮನೆಗೆ ಮುಟ್ಟುವಂಥ ಮನೆಯ ಜನರನ್ನು ಕರೆತಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದಕ್ಕೆ ಕಾರಣಕರ್ತರಾಗಬೇಕೆಂಬ ಮಾತಿನಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ನೀಡಿದಂಥ ಶ್ರೀಯುತ ಸಂತೋಷ್ ಕುಮಾರ್ ಇವರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತಾ